ನಗರ ಬೆಳೆಯುತ್ತಿರುವ ಹಾಗೆಯೇ ಸಂಚಾರ ವ್ಯವಸ್ಥೆ ಇಕ್ಕಟ್ಟಾಗುತ್ತಾ ಸಾಗುತ್ತಿರುವ ಮಂಗಳೂರಿನಲ್ಲಿ ಪಾರ್ಕಿಂಗ್ ಎನ್ನುವುದು ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಆದರೆ ಈ ಸಮಸ್ಯೆಯನ್ನ ಜ್ವಲಂತವಾಗಿಟ್ಟುಕೊಂಡೇ ದುಡ್ಡು ಮಾಡುವ ದಂಧೆ ನಡೆಯುತ್ತಿದೆಯಾ ಎನ್ನುವ ಅನುಮಾನ ಈಗ ಜನತೆಯನ್ನ ಕಾಡುತ್ತಿದೆ. ಈ ಅನುಮಾನಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದೀರಾ? ಹಾಗಾದ್ರೆ ಈ ರಿಪೋರ್ಟ್ ನೋಡಿ. ಮಂಗಳೂರು ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಇದರ ಜೊತೆಗೆ ನಗರದೊಳಗಿನ ಸಂಚಾರ ವ್ಯವಸ್ಥೆಯು ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಅದರಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಎನ್ನುವುದು ತೀರಾ ಬಿಗುಡಾಯಿಸುತ್ತಿದೆ. ಆದರೆ ಇದೇ ಸಮಸ್ಯೆಯನ್ನ ಬಂಡವಾಳವನ್ನ ಕಿಟ್ಟುಕೊಂಡು ಜನರನ್ನ ಹಗಲು ದರೋಡೆ ಮಾಡುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಎನ್ನುವ ಆರೋಪ ಇದೀಗ ಸಾರ್ವಜನಿಕರಿಂದ ಕೇಳಿಬಂದಿದೆ. ಇದಕ್ಕೊಂದು ತಾಜಾ ಉದಾಹರಣೆ ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ಹೌದು, ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ನೆಪದಲ್ಲಿ ಸಾರ್ವಜನಿಕರಿಂದ ದರೋಡೆ ಮಾಡಲಾಗುತ್ತಿದೆ ಎನ್ನುವ ಆರೋಪಗಳು ಈಗ ಸಾರ್ವಜನಿಕರಿಂದ ಕೇಳಿಬಂದಿದೆ. ಇದು ಎಷ್ಟರ ಮಟ್ಟಿಗೆ ಇದೆ ಎಂದರೆ, ಕೇವಲ ಬಸ್ಗಳ ಸಮಯ ವಿಚಾರಣೆ ಅಥವಾ ಪಾರ್ಕಿಂಗ್ ಬುಕಿಂಗ್ ಹೀಗೆ ಸಣ್ಣ ಪುಟ್ಟ ಕೆಲಸಗಳಿಗೆ ಬಂದು ಒಂದೆರಡು ನಿಮಿಷಗಳಲ್ಲಿ ತೆರಳುವ ಮಂದಿಯಿಂದಲೂ ಪಾರ್ಕಿಂಗ್ ಚಾರ್ಜ್ ಅನ್ನ ಮುಲಾಜಿಲ್ಲದೆ ಪಡೆಯಲಾಗುತ್ತದೆ. ಈ ಸಂದರ್ಭ ದ್ವಿಚಕ್ರ ತ್ರಿಚಕ್ರ ವಾಹನ ಸವಾರರು ಪ್ರಶ್ನಿಸಿದ್ರೆ ಪಾರ್ಕಿಂಗ್ ಶುಲ್ಕ ಪಡೆಯುವ ಮಂದಿ ಗೂಂಡಾಗಿರಿಯ ವರ್ತನೆ ತೋರುತ್ತಾರೆ ಎನ್ನುವ ಆರೋಪಗಳನ್ನ ಕೂಡ ಸಾರ್ವಜನಿಕರು ಮಾಡುತ್ತಿದ್ದಾರೆ. ಟಿಕೆಟ್ ಬುಕ್ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಒಂದು 5 ನಿಮಿಷದಲ್ಲಿ ಹೊರಗೆ ಬರುವಾಗ ಅವರು ಟಿಕೆಟ್ಗಳು ಪೀಡಿಸುವಂಥದ್ದು. ನಮಗೆ ಟಿಕೆಟ್ ಬೇಕು, ನಾವು ಒಂದು 5 ನಿಮಿಷ ಕೆಲಸಕ್ಕಾಗಿ ಅದು 5 ರೂಪಾಯಿ ಇಲ್ಲಂದರೆ 10 ರೂಪಾಯಿ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಟೈಮ್ ಸ್ವಲ್ಪ ಜಾಸ್ತಿ ಆಗ್ತದೆ, ತೆಗೆದುಕೊಳ್ಳೋದು ಪ್ರಾಬ್ಲಮ್ ಇಲ್ಲ. ಒಂದು ದಿವಸ ಏನಾದರೂ ಇಲ್ಲದ್ರೆ ನಾವು ಹೊರ ಪ್ರದೇಶಕ್ಕೆ ಹೋಗುವಾಗ ಗಾಡಿ ಇಟ್ಟು ಹೋಗುವುದಾದರೆ ಅಲ್ಲ 1-2 ಗಂಟೆ ಪಾರ್ಕಿಂಗ್ ಮಾಡೋದು ತೆಗೆಯೋದ್ರೊಳಗೆ ಅಭ್ಯಂತರವಿಲ್ಲ. ಆದರೆ ಇದು 5 ನಿಮಿಷಕ್ಕೂ ಒಂದು ಒಳಗೆ ಹೋಗಿ ಬರುವಂಥ ಟಿಕೆಟ್ ಎಂಕ್ವೈರಿ ಮಾಡಲಿಕ್ಕೆ ಹೋಗುವಂಥದ್ದು, ಟ್ರಾನ್ಕರ್ ಬಿಡುವಂಥದ್ದು, ಟಿಕೆಟ್ ಬುಕ್ ಮಾಡಲಿಕ್ಕೆ ಹೋಗುವಂಥದ್ದು, ಆ ಸಂದರ್ಭದಲ್ಲೂ ಟಿಕೆಟ್ ಅವರು ನಮ್ಮಿಂದ ಪಾರ್ಕಿಂಗ್ ವಸೂಲು ಮಾಡುವಂಥದ್ದು. ನಾವೇನು ಒಂದು ಪ್ರಶ್ನೆ ಮಾಡಿದರೆ ಒಂದು 5-6 ಜನ ನಮ್ಮನ್ನು ಸುತ್ತುವರೆದು ಪ್ರಶ್ನಿಸುವಂಥ, ಅಲ್ಲಿ ನಮ್ಮನ್ನು ಧಮಕಿ ಹಾಕುವಂಥ ಕೆಲಸ ಅದು. ಅಲ್ಲಿ ಪಾರ್ಕಿಂಗಲ್ಲಿ ಅದು ದೊಡ್ಡ ಪಾರ್ಕ್ ಏನಲ್ಲ, ಒಂದು 100 ಗಾಡಿ 2 ಜನ ಕೆಲಸಕ್ಕೆ ಇರುವಂಥ ಜಾಗದಲ್ಲಿ ಒಂದು 5-6 ಜನ ಸುತ್ತೂರಂಥ ಕೆಲಸ ಮಾಡೋದಾದರೆ ಅದೊಂದು ಪಾರ್ಕಿಂಗ್ ಮಾಫಿಯಾ ಮಂಗಳೂರಲ್ಲಿ ಬೆಳೆಯುತ್ತಿದೆಯಾ? ಮಂಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೇವಲ ಕೆಎಸ್ಆರ್ಟಿಸಿ ಪ್ರಯಾಣಿಕರು ಮಾತ್ರ ವಾಹನ ಪಾರ್ಕಿಂಗ್ ಮಾಡುವುದಲ್ಲ, ಹೊರಗಿನಿಂದ ಬರುವ ವಾಹನಗಳನ್ನು ಕೂಡ ಇಲ್ಲಿ ತಂದು ಪಾರ್ಕ್ ಮಾಡಲಾಗುತ್ತದೆ. ಈ ಮೂಲಕ ಪಾರ್ಕಿಂಗ್ ಶುಲ್ಕ ವಸೂಲಿಯ ಮೂಲಕ ಆದಾಯ ಗಳಿಸುವ ಕೆಲಸಕ್ಕೆ ಕೆಎಸ್ಆರ್ಟಿಸಿ ಮುಂದಾಗಿದೆಯೇ ಎನ್ನುವ ಅನುಮಾನ ಕೂಡ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಇಷ್ಟು ಮಾತ್ರವಲ್ಲ, ಇಲ್ಲಿ ಪಾರ್ಕಿಂಗ್ ಮಾಡುವ ವಾಹನಗಳ ಚಕ್ರದಿಂದ ಗಾಳಿ ತೆಗೆಯುವುದು ಇತ್ಯಾದಿ ಕುಕೃತ್ಯಗಳನ್ನು ಕೂಡ ಎಸಗಲಾಗುತ್ತಿದೆ. ಇನ್ನು ಇಲ್ಲಿ ಪಾರ್ಕಿಂಗ್ ಚಾರ್ಜ್ ವಸೂಲಿ ಮಾಡುವವರು ಗುತ್ತಿಗೆ ಪಡೆದುಕೊಂಡಿರುತ್ತಾರೆ ಎನ್ನುವುದು ನಿಜ. ಆದರೆ ಇವರು ಪಾರ್ಕಿಂಗ್ ಉದ್ದೇಶಕ್ಕೆ ಕೆಎಸ್ಆರ್ಟಿಸಿ ಬರೋರು ಯಾರು, ತುರ್ತು ಸಂದರ್ಭಕ್ಕೆ ಬರೋರು ಯಾರು ಎನ್ನುವುದನ್ನು ಮನಗಂಡು ವ್ಯವಹರಿಸಬೇಕು. ಜೊತೆಗೆ ಸ್ವಲ್ಪ ಮಾನವೀಯತೆಯಿಂದ ವರ್ತಿಸುವುದನ್ನ ಮೈಗೂಡಿಸಿಕೊಳ್ಳಬೇಕು ಎನ್ನುವ ಅಭಿಪ್ರಾಯ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.